ಸೊ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಹಾಗೆ 1 ತಿಂಗಳು ರಜೆಯಲ್ಲಿ ಇದ್ರು. ರಿಂಗ್ ತೋರಿಸು ಕಿಶನ್. ಅವರಿಗೊಂದು ಬೇಜಾರು, ಶಾ ಹೆಂಗಿಜ್ಜೆ ಅಂತ ಹೇಳ್ತಿರ್ತಾರೆ, ಅಂದ್ರೆ ಲವರ್ ಇವರಾಗಿರ್ಬೇಕು. ವಿಡಿಯೋ ಮಾಡಿದ್ರು ಸುಮ್ಮನೆ ಇರ್ತಾರೆ, ಎಂತ ಹೇಳುದಿಲ್ಲ. ಕೆಜಿ ನೀವೇ ಕೆಜಿ ಇಲ್ಲ ಕಿಶನ್, ಎಂತ ಕೆಜಿ ಲೆಕ್ಕದಲ್ಲಿ ಕೊಡುದು. ಆನ್ಸರ್ ಏನು ಅಂತ ಹೇಳಿದ್ರೆ ಹೇಳ್ಬಿಡ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಮೊನ್ನೆ ನಾನು ಕ್ವಶನ್ ಒಂದು ಕೇಳಿದ್ದೆ. ಸೊ ಅದಕ್ಕೆ ಇವತ್ತು ಯಾರು ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂಡ್ ಯಾರು ವಿನ್ನರ್ ಅಂತ ಹೇಳುವ ಸಮಯ. ಸೊ ಬನ್ನಿ, ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತು ನಾವು ವ್ಲಾಗ್ ಶುರು ಮಾಡೋಣ. ಯಾರ್ದು ಮಾಡಬೇಡಿ ಅಂತ ಹೇಳ್ತಾರೆ, ಅವರದ್ದೇ ವಿಡಿಯೋ ಮಾಡೋದು ಈ ಕವಿತಾ. ಇದು ನಮ್ಮ ಆಫೀಸ್ನ ಮ್ಯಾನೇಜರ್ ಲಿಖಿತ್ ಅಂತ. ಲಿಖಿತ್ ಇದು ಗೊತ್ತುಂಟಲ್ಲ, ತುಂಬಾ ದಿನಗಳ ನಂತರ ಕಿಶನ್ 1 ತಿಂಗಳಿರ್ಲಿಲ್ಲ, ಒಂದು ಹುಡುಗಿಯ ಕತೆ. ಅವರಿಗೆ ಯಾಕೆ ಬರ್ಲಿಲ್ಲ ಅಂತ ನಿಮ್ಗೆ ಹೇಳಿಲ್ಲಲ್ಲ, ಕಿಶನ್ ಯಾಕೆ ಬರ್ಲಿಲ್ಲ ಅಂತ. ಆಕ್ಚುಲಿ ಕಿಶನ್ಗೆ ಫಿಕ್ಸ್ ಆಯ್ತು, ಫೈನಲಿ ಒಂದು ಹುಡುಗಿ ಸಿಕ್ತು. ಅದೇ ಒಂದು ಹುಡುಗಿ ಸಿಕ್ತು ಫೈನಲಿ. ಸೊ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಹಾಗೆ 1 ತಿಂಗಳು ರಜೆಯಲ್ಲಿ ಇದ್ರು. ರಿಂಗ್ ತೋರಿಸು ಕಿಶನ್. ನಂಗಲ್ಲ, ಪ್ಯಾಂಟ್ ಹಾಕಿರೋದಲ್ಲ. ಮೂಲೆಯಲ್ಲಿ ಕುತ್ಕೊಂಡು ನಗಡುದು ನೋಡಿ ಬೆಲ್ಲ. ಹಿಂಗಿಲ್ಲನಾ ಕಿಶನ್? ಮತ್ತೆಂತ ಎಂಗೇಜ್ಮೆಂಟ್ ಅಂತ? ಮತ್ತೆಂತ ಎಂಗೇಜ್ಮೆಂಟ್ ಆದ್ದು? ಎಂಗೇಜ್ಮೆಂಟ್ ಆಗ್ಲಿಲ್ಲ? ಎಲ್ಲಿಗೆ ಹೋದ್ದು ಮತ್ತೆ ಹೇಳಿ? ಆಕ್ಚುಲಿ ಎಲ್ಲಿಗೆ ಹೋದ್ದು ನೀವು ಹೇಳಿ? ಎಲ್ಲಿಗೆ ಹೋದ ಕಿಶನ್? ಇಷ್ಟು ದಿನ ರಜೆ ಇದ್ದಿಲ್ಲ, ಎಂತ ಎಲ್ಲಿ ಹೋದ್ದು? ಎಲ್ಲಿಗೆ ಹೋದ್ದು? ಓ ಓದದ್ದೆ. ಇವರಾಗಿರ್ಬೇಕು, ವಿಡಿಯೋ ಮಾಡಿದ್ರು ಸುಮ್ಮನೆ ಇರ್ತಾರೆ, ಎಂತ ಹೇಳುದಿಲ್ಲ. ಫುಲ್ ಸಪೋರ್ಟು. ಈ ಜನ ಒಂದು ಎಲ್ಲಿ ಹೋಗ್ತದೆ ಅಂತ ಇಲ್ಲ, ವಿಡಿಯೋ ಮಾಡುವಾಗ ಓಡ್ದೆ ಮಾತ್ರ ಪಾಪ. ಅವರಿಗೊಂದು ಬೇಜಾರು, ಶಾ ಹೆಂಗಿಜ್ಜೆ ಅಂತ ಹೇಳ್ತಿರ್ತಾರೆ, ಅಂದ್ರೆ ಲವರ್. ಅಲ್ಲ ಲಿಖಿತ್? ಆಕ್ಚುಲಿ ನಮ್ಮ ಕಿಶನ್ ಹೋದ್ದು ಫಿಲ್ಮ್ ಶೂಟಿಂಗ್ಗೆ, ಆಯ್ತಾ? ಒಬ್ಬ ಹೀರೋ ಆಗ್ತಾನೆ ಇನ್ನು ಸದ್ಯದಲ್ಲೇ, ದೊಡ್ಡ ಹೀರೋ. ಯಾವ ಫಿಲ್ಮ್ ಕಿಶನ್? ನೋಡೋ ಪ್ರಮೋಷನ್ ಕೊಡುವ. ಯಾವ ಫಿಲ್ಮ್? ಹೆಸರು ಇಡ್ಬೇಕಷ್ಟೇಯ? ಫಿಲ್ಮ್ ಹೆಸರಿಡುದಿಲ್ವಾ? ಸತ್ಯ? ಯಾವುದು ಹೆಸರಿಡುದಾ? ನಾನ್ ಫಿಲ್ಮ್ನ ಹೆಸರೇ ಹಾಗೆ ಅನ್ಕೊಂಡೆ. ಈಗ ಹೆಸರು ಎಷ್ಟು ದಿನ ಇತ್ತು ಶೂಟಿಂಗ್ ಎಲ್ಲ? ಹೇಗಿತ್ತು ಶೂಟಿಂಗ್? ಹೇಗಿತ್ತು ಕಿಶನ್ ಶೂಟಿಂಗ್ ಹೇಳು? ಚಂದ ಇತ್ತ? ಓಡುದೆ ಎಂತ ಕಿಶನ್ಗೆ ಈಗೆಲ್ಲ ಹೇಳಿ ಹುಡುಗಿ ಸಿಗದಿದ್ರೆ ಅಂತ ಪಾಪ ಬೇಜಾರಾಗ್ತುಂಟಂತೆ. ಎಂತ ಕಿಶನ್ ಇನ್ನೂ ಸಹ ಸಿಗ್ಲಿಲ್ವಾ ನಿಮ್ಗೆ? ನನಗೆ 1 ತಿಂಗಳಿಗೆ ದೊಡ್ಡವ ಈ ಕಿಶನ್. ಹಾಗಾದ್ರೆ ಕಿಶನ್ ಜನವರಿಯಲ್ಲಿ ಹುಟ್ಟಿದ್ದು, ನಾನು ಫೆಬ್ರವರಿಯಲ್ಲಿ ಹುಟ್ಟಿದ್ದು. ಹಾಗಾಗಿ ನನ್ಗೆ ಅಣ್ಣ ಆಗ್ತಾನೆ ಕಿಶನ್. ಸೊ ನನ್ಕಿಂತ ಸಣ್ಣವರಿದ್ರೆ ಕಿಶನ್ಗೆ ಸೆಟ್ ಆಗ್ಬೋದಲ್ಲ? ಯಾರಾದ್ರೂ ಹುಡುಗಿಯರಿದ್ರೆ ಹೇಳಿ, ಮದುವೆ ಆಗ್ಲಿಕ್ಕೆ ರೆಡಿ ಇದ್ದಾರೆ. ಅಕ್ಕನಿಗೆಲ್ಲ ಮದುವೆ ಆಗಿದೆ, ಇನ್ನು ಇವರೊಬ್ಬರೇ ಇರೋದು. 5 ಎಕರೆ ಜಾಗ ಉಂಟು, 20 ಎಂತ ವಾಪಸ್ ಸ್ವಲ್ಪ ಜಾಗ ಎಲ್ಲ ತಕೊಂಡಿದ್ದಾರೆ. ಫುಲ್ಲು ದೊಡ್ಡ ಹಣ ಇರುವವರು. ಕೆಜಿ ನೀವೇ ಕೆಜಿ ಇಲ್ಲ ಕಿಶನ್, ಎಂತ ಕೆಜಿ ಲೆಕ್ಕದಲ್ಲಿ ಕೊಡುದು. ಮತ್ತೆ ಎಂತ ವರದಕ್ಷಿಣೆ ಎಲ್ಲ ಎಂತ ಬೇಡಂತೆ. ಕಿಶನ್ ಎಲ್ಲ ಹಾಲ್ ಖರ್ಚು ಎಲ್ಲ ನೋಡ್ಕೊಳ್ತಾರಂತೆ. ಡ್ರೆಸ್ ಹುಡುಗಿ ಸಿಕ್ಕಿದ್ರೆ ಸಾಕಂತೆ. ಮತ್ತೆ ಬೇರೆ ಏನಾದ್ರು ಬೇಕಾ ಕ್ವಾಲಿಟಿ? ಮತ್ತೆ ಹುಡುಗಿ ಹೇಗಿದ್ರು ತೊಂದರೆ ಇಲ್ಲ, ಹುಡುಗಿ ಚಂದ ಇದ್ರೆ ಆಯ್ತು. ಎಂತ ಕಿಶನ್ ಇಷ್ಟೆಲ್ಲ ಡಿಮ್ಯಾಂಡ್? ಯಾ ಕಿಶನ್, ಥ್ಯಾಂಕ್ ಯು, ಬಾಯ್. ಎಸ್, ಮೊನ್ನೆ ವ್ಲಾಗ್ ಅಲ್ಲಿ ನಾನೊಂದು ಕ್ವೆಶನ್ ಕೇಳಿದ್ದೆ. ಏನ್ ಕ್ವೆಶನ್ ಅಂತ ಹೇಳಿದ್ರೆ,
ಕಲ್ಲಡ್ಕದಲ್ಲಿ ಒಂದು ಮಳೆಯ ವಿಡಿಯೋ ಹಾಕಿದ್ದೆ. ಶ್ರೀರಾಮ ಶಾಲೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲೊಂದು ಮಳೆಯದ್ದು ನಾನು ವಿಡಿಯೋ ಹಾಕಿದ್ದೆ. ಮತ್ತೊಂದು ಪುತ್ತೂರಿಗೆ ಆಫೀಸಿಗೆ ಬಂದು ಒಂದು ಪುತ್ತೂರಿದು ವಿಡಿಯೋ ಮಾಡಿ ಹಾಕಿದ್ದೆ, ಮಳೆಗೆ ಸಂಬಂಧಪಟ್ಟದ್ದು ವಿಡಿಯೋ ಹಾಕಿದ್ದೆ. ಸೊ ಅದರಲ್ಲಿ ಎಷ್ಟು ಕಾರ್ಗಳನ್ನು ನಿಲ್ಲಿಸಲಾಗಿತ್ತು. ಸೊ ತುಂಬಾ ಜನ ಕನ್ಫ್ಯೂಸ್ ಆದ್ರು ಯಾವುದಕ್ಕೆ ಆನ್ಸರ್ ಮಾಡೋದು. ನಾನು ನಿಜವಾಗಿ ಕೇಳಿರೋದು ಕಲ್ಲಡ್ಕ ಅಂಡ್ ಪುತ್ತೂರು, ಇದ್ರಲ್ಲಿ ಎರಡರಲ್ಲೂ ಕೂಡ ಅಂದ್ರೆ ಕಲ್ಲಡ್ಕದಲ್ಲಿ ಎಷ್ಟು ಕಾರ್ಗಳನ್ನ ನಿಲ್ಲಿಸಲಾಗಿತ್ತು ಮತ್ತೆ ಪುತ್ತೂರಲ್ಲಿ ಎಷ್ಟು ಕಾರ್ಗಳನ್ನ ನಿಲ್ಲಿಸಲಾಗಿತ್ತು ಅಂತ, ಅದೆರಡು ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆನಾ? ತುಂಬಾ ಜನ ಆನ್ಸರ್ ಮಾಡಿದೀರಾ, ಬಟ್ ಕೆಲವರು ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಅಲ್ಲ, ಆಗ ಎಷ್ಟು ಕಾರುಗಳು ಹೋಗ್ತಾ ಇತ್ತು ಅದನ್ನು ಕೂಡ ಹೇಳಿದ್ದಾರೆ. ಸೊ ಅದೆಲ್ಲ ರಾಂಗ್. ನನಗೆ ಯಾರ್ದು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಅಂಡ್ ಯಾರು ಇವತ್ತಿನ ಬಿಗ್ನರ್ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಯಾರೆಲ್ಲ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ. ತುಂಬಾ ಜನ ಆನ್ಸರ್ ಮಾಡಿದಿರಾ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಆನ್ಸರ್ ಮಾಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಟೈಮ್ ಅನ್ನ ಕೊಟ್ಟು ನನ್ನ ವ್ಲಾಗ್ ಅನ್ನ ನೋಡಿ ಅದರಲ್ಲಿ ಹುಡುಕಿದಿರಲ್ವಾ, ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಏನ್ ಗೊತ್ತಾ, ಇದರಲ್ಲಿ ಈ ಆನ್ಸರ್ ಅಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ಯಾರೆಲ್ಲ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ವ್ಲಾಗ್ ನೋಡಿದೀರಿ ಅಂತ. ಓಕೆನಾ? ಯಾಕಂತ ಹೇಳಿದ್ರೆ ಇದು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ. ನಾನು ಕೇಳಿದ್ದೇನು, ಅಲ್ಲಿ ಎಷ್ಟು ಕಾರ್ಗಳನ್ನ ಪಾರ್ಕಿಂಗ್ ಮಾಡಲಾಗಿತ್ತು ಕಲ್ಲಡ್ಕ ಅಂಡ್ ಪುತ್ತೂರು. ಓಕೆನಾ? ಇದರಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ಕೆಲವರು ಬೇರೆ ಬೇರೆ ಟೈಪ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಅಲ್ಲಿ ನಿಲ್ಲಿಸಿದ ಕಾರ್ಗಳನ್ನ ಮಾತ್ರ ಹೇಳಿದ್ದು, ಅಲ್ಲಿ ಓಡಾಡ್ತಾ ಇರುವ ಕಾರುಗಳನ್ನ ನಾನು ಹೇಳಿಲ್ಲ. ಓಕೆನಾ? ಹಾಗಾದ್ರೆ ಆನ್ಸರ್ ಏನು ಅಂತ ಹೇಳಿದ್ರೆ ಹೇಳ್ಬಿಡ್ತೇನೆ. ನಿಲ್ಲಿಸಲಾಗಿದ್ದ ಕಾರ್ ಕಲ್ಲಡ್ಕದಲ್ಲಿ 2 ಕಾರ್. ಹೇಗೆ ಅಂತ ಕೇಳ್ಬೋದು, ನಾನು ಕೂಡ ಕಾರಲ್ಲೇ ಇದ್ದೆ ತಾನೆ, ಅದು ಕೂಡ ನಿಲ್ಸಿರುವ ಕಾರ್ ಅಲ್ವಾ. ನೆಕ್ಸ್ಟ್ ಆ ಕಡೆ ಎದುರುಗಡೆ ಒಂದು ಕಾರ್ ಇತ್ತು, ಸೊ 2 ಕಾರ್ ಆಯ್ತಾ. ಪುತ್ತೂರಲ್ಲಿ ಒಂದು ಓಮ್ನಿ ಒಂದು ಕಾರ್, ಅದು ಕಾರ್ ಅಲ್ವಾ, ಓಮ್ನಿ ಅಂತ ಹೇಳಿದ್ರೆ ಕಾರ್. ಸೊ ಟೋಟಲ್ ಆಗಿ 4. ಇದಕ್ಕೆ ಕರೆಕ್ಟ್ ಆನ್ಸರ್ 4. ಓಕೆನಾ? ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ರು ಕಲ್ಲಡ್ಕದ್ದು ಮತ್ತೆ ಪುತ್ತೂರಿದು ಆ ತರ ಸೇರಿಸಿ 3 ಅಂತ ಹೇಳಿದ್ದಾರೆ. ತುಂಬಾ ಜನ ಪುತ್ತೂರಿದು ಮಾತ್ರ ಹೇಳಿದ್ದಾರೆ, ಕಲ್ಲಡ್ಕದ ವಿಡಿಯೋ ನೋಡ್ಲೇ ಇಲ್ಲ. ಕೆಲವರು ಒಂದೊಂದ್ ತರ ಆನ್ಸರ್ ಕೊಟ್ಟಿದ್ದೀರಾ. ಸೊ ಫೈನಲಿ ಕರೆಕ್ಟ್ ಆನ್ಸರ್ 4 ಅಂತ ಕೊಟ್ಟಿರುವವರು ಒಬ್ರು. ಓಕೆನಾ? ನನ್ಗೆ ಗೊತ್ತಿರುವ ಹಾಗೆ ನಾನೆಲ್ಲ ಚೆಕ್ ಮಾಡಿ ಈಗ ಫೈನಲ್ ಆಗಿ ಹೇಳ್ತಾ ಇರುವಂತದ್ದು 4 ಕಾರ್ ಅಂತ ಆನ್ಸರ್ ಕೊಟ್ಟವರು ಸುಮಾ ಅನ್ನುವರು. ಸೊ ಕಂಗ್ರಾಚುಲೇಷನ್ಸ್, ಅವರ ಫೋಟೋ ಕೂಡ ಹಾಕ್ತಾ ಇದ್ದೇನೆ. ಸೊ ಕಂಗ್ರಾಚುಲೇಷನ್ಸ್ ಸುಮಾ ಅವರೇ, ತುಂಬಾ ಬ್ರಿಲಿಯಂಟ್ ಆನ್ಸರ್ ಆಗಿ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು. ಎಸ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ, ನಿಮ್ಗೆ ನಮ್ಮ ಒಂದು ಹೋಮ್ ಪ್ರಾಡಕ್ಟ್ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಈ ತರ ಕ್ವೆಶನ್ಸ್ ಕೇಳ್ತಾ ಇರ್ತೇನೆ, ವಾರಕ್ಕೆ ಒಮ್ಮೆ ಆದ್ರೂ ಕೇಳ್ತಾ ಇರ್ತೇನೆ. ನೀವು ಕೂಡ ಆನ್ಸರ್ ಮಾಡಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ನಿಮ್ದು ಹಾಕಿಸ್ಕೊಳ್ಬಹುದು. ಮತ್ತೆ ರಿಸಲ್ಟ್ ಬಂದ್ರೆ ನಿಮ್ಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ನಂಗೆ ಈಗಲೂ ನಗು ಬರ್ತಾ ಉಂಟು ಒಬ್ಬೊಬ್ರ ಆನ್ಸರ್ ನೋಡುವಾಗ. ಪಾಪ ಅವರು ಆಗಿರ್ಬೋದು ಅಂತ ಆನ್ಸರ್ ಮಾಡಿದ್ದಾರೆ, ಬಟ್ ನಂಗೆ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ನೋಡಿ ಆಯ್ತಾ, ವಿಡಿಯೋಸ್ ಎಲ್ಲ ಕರೆಕ್ಟ್ ಆಗಿ ನೋಡಿ ಮತ್ತೆ ಬ್ರಿಲಿಯಂಟ್ ಆಗಿ ಆನ್ಸರ್ ಮಾಡಿ. ಓಕೆನಾ? ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.